ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ರಾಮಾಂಜಿನಪ್ಪ ನೇಮಕ. ತುಮಕೂರು ಮಹೇಶ್ ಪಿಯು ಕಾಲೇಜಿನಲ್ಲಿ ರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮ. ಪ್ರತಿಯೊಬ್ಬರೂ ಸಮಾಜಕ್ಕೆ ಕೈಲಾದ ಕೊಡುಗೆಯನ್ನು ನೀಡಿ ವೆಂಕಟೇಶ್ ಗೌಡ. ಕ್ಷೇತ್ರದ ಜನರ ಅಭಿಪ್ರಾಯ ಸಂಗ್ರಹಿಸಿ ಚುನಾವಣೆ ಅಭ್ಯರ್ಥಿ ಆಯ್ಕೆ. ಬಿಜೆಪಿ ಜಿಲ್ಲಾಧ್ಯಕ್ಷೆ ಮಂಗಳಾ ಸೋಮಶೇಖರ್. ಪಾವಗಡ ಪಟ್ಟಣದ ಸಾಯಿರಾಮ್ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ನ ನೂತನ ಅಧ್ಯಕ್ಷರ ಸಮಾರಂಭವನ್ನು ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ವೆಂಕಟರಮಣಪ್ಪನವರ ಆದೇಶದಂತೆ ಮತ್ತು ಯುವ ನಾಯಕ ಎಚ್.ವಿ. ವೆಂಕಟೇಶ್ ರವರ ಸಹಕಾರದೊಂದಿಗೆ ಪಾವಗಡ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ರಾಮಾಂಜಿನಪ್ಪ ಅವರನ್ನು ನೇಮಕ ಮಾಡಲಾಯಿತು. ಈ ವೇಳೆ ಸಮಾರಂಭದಲ್ಲಿ ನಗರ ಘಟಕದ ಅಧ್ಯಕ್ಷ ಸುದೇಶ್ ಬಾಬು, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ತಾಳೆ ಮರದಹಳ್ಳಿ ನರಸಿಂಹಪ್ಪ, ಪುರಸಭೆ ಮಾಜಿ ಅಧ್ಯಕ್ಷ ಗುರ್ರಪ್ಪ ಮೈಲಪ್ಪ ಆದಿನಾರಾಯಣಪ್ಪ, ಪುರಸಭೆ ಅಧ್ಯಕ್ಷೆ ಧನಲಕ್ಷ್ಮಿ, ಉಪಾಧ್ಯಕ್ಷೆ ಶಶಿಕಲಾ ಬಾಲಾಜಿ, ಸದಸ್ಯರಾದ ಪ್ರಮೋದ್ ಕುಮಾರ್, ವೆಂಕಟರಮಣಪ್ಪ, ರಾಜೇಶ್, ರವಿ, ಬಾಲಸುಬ್ರಹ್ಮಣ್ಯ, ವೇಲುರಾಜು, ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ಹಾಗೂ ಶ್ರೀರಾಮುಲು, ತಾಲೂಕು ಮಹಿಳಾ ಅಧ್ಯಕ್ಷೆ ಸುಮಾ ಅನಿಲ್ ಮತ್ತು ಉಚಾರಾಣಿ, ಜಿಲ್ಲಾ ಮಟ್ಟದ ಪದಾಧಿಕಾರಿ ವೀಣಾ ಅಂಜನ್ ಕುಮಾರ್ ಮತ್ತು ಶಾಬಾಬು ಹಾಗೂ ಇತರ ಗಣ್ಯರು ಈ ಸಮಾರಂಭದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ. ನಾವು ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ನಾವು ಕಾಂಗ್ರೆಸ್ನಿಂದಲೇ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಸರ್ವರಿಗೂ ಸಮಪಾಲು, ಎಲ್ಲರೂ ಸಮಬಾಳು ಎಂಬ ತತ್ವದೊಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಅವಕಾಶ ಕೊಡುತ್ತದೆ. ನಾನು ಒಂದು ಪ್ರಾಮಾಣಿಕ ಸೇವೆಯನ್ನು ನಮ್ಮ ದೊಡ್ಡಪ್ಪನವರು, ವೆಂಕಟೇಶ್ ಅಣ್ಣನವರು ನನಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅವರು ನನ್ನ ಮೇಲೆ, ಬಾಬಣ್ಣನವರು ಎಲ್ಲರೂ ಏನು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ, ಆ ನಂಬಿಕೆಯನ್ನು ನಾನು ಉಳಿಸಿಕೊಳ್ಳುವುದಕ್ಕೆ ಸದಾ ಅವರ ಸೇವೆಗೆ ಸದಾ ಸಿದ್ಧನಿರುತ್ತೇನೆ. ಸುಳ್ಳು ಹೇಳಿಕೊಂಡು ಪರ್ಸೆಂಟೇಜ್ ನಲ್ಲಿ ಇತಿಮಿತಿ ಇಲ್ಲ. ಎಲ್ಲ ಹಂತದಲ್ಲೂ ಕೂಡ ದುಡ್ಡು ಕೊಟ್ರೇನೆ ಖರ್ಚುಗಳಾಗ. ಒಂದು ಟೆಂಡರ್ ಆಗ್ಬೇಕಾದ್ರೆ ದುಡ್ಡು ಕೊಡ್ಲೇಬೇಕಲ್ಲಿ ಪರ್ಸೆಂಟೇಜ್, LOC ಪರ್ಸೆಂಟೇಜ್ ಕೊಡ್ಲೇಬೇಕು. ಕೆಲಸ ಮಂಜೂರು ಆಗ್ಬೇಕಾದ್ರೆ ಬೇಕು. ಒಬ್ಬರು ಅಧಿಕಾರಿಗಳು ಹೇಳ್ತಾರೆ, ಒಂದು ಕೆಲಸ ಮಂಜೂರು ಆಗ್ಬೇಕಾದ್ರೆ ಯಾರನ್ನ ನಮ್ಮ ಕಾಂಟ್ರಾಕ್ಟ್ ಇಟ್ಕೊಂಡು ಬರ್ರಪ್ಪ ಅಂತ. ಯಾಕಪ್ಪ ಕಾಂಟ್ರಾಕ್ಟ್ ಇಟ್ಕೊಂಡು ಹೋಗ್ಬೇಕಂದ್ರೆ ಮೊದಲು ಅಡ್ವಾನ್ಸ್ದಾಗ ಅಲ್ಲಿ ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಕೆಲಸ ಮಂಜೂರು ಆಗ್ತದೆ. ಇಲ್ಲಿದ್ರೆ ಹೋಗಿ ಇಲ್ಲ. ಇದು ಮಂತ್ರಿಗಳ ಹತ್ರನೂ ಆದ ಹೋಗ್ಬೇಕು. ಅಧಿಕಾರಿಗಳು ಅವ್ರೇನ್ ಮಾಡ್ತಾರೆ, ಆದ್ರೆ ಕೊಡದೇ ಇದ್ರೆ ಅಲ್ಲಿ ನಡೆಯೋದು. ಇದು ಬಿಜೆಪಿ ಸರ್ಕಾರದಲ್ಲಾದಂತ ಕರಪ್ಷನ್, ಯಾರಿಂದೆಂದೂ ಕಾಣದಂತ ಕರಪ್ಷನ್ ಈ ಸರ್ಕಾರದಲ್ಲ. ಅವ್ರು ಹೇಳೋದು ನಾವು ಬಹಳ ಪ್ರಾಮಾಣಿಕರು, ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ಅಂತ ಅವರ ಪ್ರಾಮಾಣಿಕತೆ ಹೇಳ್ತಾರೆ, ಜನಕ್ಕೆ ಗೊತ್ತಿದೆ. ಆ ಹೆಮ್ಮೆಯಿಂದ ನಾವು ಈ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗ್ಬೇಕಂತ ಹೇಳ್ತಾ, ಏನು ನಮ್ಮ ಶಾಸಕರು ಏನು ಈ ಅಭಿವೃದ್ಧಿಗಳು ಕೆಲಸಗಳು ಮಾಡಿದ್ದಾರೆ, ಆ ಅಭಿವೃದ್ಧಿ ಕೆಲಸಗಳು ಈ ಸ್ವಲ್ಪ ತಿಳಿಸ್ತಾ ಇಲ್ಲ ಜನರುಗಳಿಗೆ, ಸ್ವಲ್ಪ ಬಹಳ ಒಂದು ಕೆಟ್ಟದಾಗಿ ಒಂದು ಬಿಂಬಿಸುವ ಒಂದು ಕೆಲಸವನ್ನು ಆಗ್ತಾ ಇದೆ. ಏನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಇಲ್ಲಿ ನೆರೆದಿದ್ದೀರಾ, ನಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ನಮ್ಮ ಪಕ್ಷದ ಬಗ್ಗೆ, ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ ತಾವು ಏನ್ ಮಾಡಿದ್ದಾರೆ, ಅವರ ಅಭಿವೃದ್ಧಿಗಳು ಕೆಲಸ ಏನಾಗಿದ್ದಾವೆ, ಅವರ ಅವಧಿಗಳೆಲ್ಲ ಏನಾಗಿದ್ದಾವೆ, ಬೇರೆಯವರು ಇನ್ನ ಬೇರೆ ಬಂದಿರ್ತಕ್ಕಂಥ ಅವರ ಅವಧಿಯಲ್ಲಿ ಏನ್ ಕೆಲಸಗಳು ಆಗಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನು ಜನರಿಗೆ ಹಂಚ್ಕೊಳ್ಬೇಕು. ಈಗ ಏನಾಗಿದೆ ಅಂತಂದ್ರೆ, ಈಗ ಅಧ್ಯಕ್ಷರನ್ನು ಮಾಡಿದರೆ ನಮ್ಮ ರಾಮಾಂಜಿನಪ್ಪನವರ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಬಹಳ ಇದೆ. ಈಗಾಗಲೇ ಹೇಳಿದ ವೆಂಕಟೇಶ್ ಎಲ್ಲರೂ ನಮ್ಮ ಬಾಬು ಅವರು ಈಗ 3 ತಿಂಗಳು ಕೆಲವು ತಿಂಗಳು 3-4 ತಿಂಗಳೇ ಚುನಾವಣೆ ಬರ್ತದೆ. ಇದರಿಂದ ಆ ಅಧ್ಯಕ್ಷರ ಮತ್ತು ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಜಾಸ್ತಿ ಇದೆ. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಅವರು ಪ್ರತಿ ಗ್ರಾಮ ಪಂಚಾಯತಿಗೂ ಸಹ ಸುತ್ತಬೇಕು, ಎಲ್ಲ ಪಟ್ಟಣದ ವಾರ್ಡ್ಗಳು ಸುತ್ತಬೇಕು. ಈಗೇನು ಅಧ್ಯಕ್ಷರು ಇದ್ದಾರೆ, ಇಬ್ಬರನ್ನು ಸೇರ್ಕೋಬೇಕು. ಜೊತೆಗೆ ಈಗಾಗಲೇ ಎಲ್ಲ ಪಂಚಾಯತಿಗೂ ಒಬ್ಬೊಬ್ಬರ ಪಂಚಾಯತಿ ಅಧ್ಯಕ್ಷರನ್ನು ಸಹ ಮಾಡಿದ್ದಾರೆ. ನೀವು ಇವಾಗ ಹೋಗ್ಬೇಕಾದ್ರೆ ಪಂಚಾಯತ್ ಹೋಗಿ
ಆ ಪಂಚಾಯತಿಯ ಒಂದ್ಸರಿ ಬೇಕಾಗಿದ್ದು ಎಲ್ಲ ಅಧ್ಯಕ್ಷರನ್ನು ಸಹ ಏನೀಗ 34 ಪಂಚಾಯತ್ ಅಧ್ಯಕ್ಷರನ್ನು ಮಾಡಿದರೆ ಆ ಅಧ್ಯಕ್ಷರು ಎಲ್ಲರೂ ಒಂದು ಸಭೆ ಕರೆದಿದ್ರು. ವೆಂಕಟೇಶ್ವರಲ್ಲಿ ಪಾವಡ ಚರಿತ್ರೆ ಹಿಂದಿನಿಂದಲೂ ಕೂಡ ಸಾಮಾಜಿಕ ನ್ಯಾಯವನ್ನು ಕಾಪಾಡಿಕೊಂಡು ಎಲ್ಲ ಜಾತಿ ಜನಾಂಗಗಳನ್ನು ಕೂಡ ಅವಕಾಶಗಳನ್ನು ಕೊಟ್ಟುಕೊಂಡು ವೆಂಕಟರಮಣ ಮುಖಂಡರಲ್ಲಿ ಅವರೆಲ್ಲ ನೀಡಿದ ಸಹಕಾರದಿಂದ ಒಂದು ಉತ್ತಮವಾದ ವಾತಾವರಣವನ್ನು ಯಾವ ಜಾತಿಯನ್ನು ಉದಾಸೀನ ಮಾಡದೆ ನಾವೇ ಕೂಡ ಹಿಂದೆ ತಾಲೂಕು ಪಂಚಾಯತ್ ಅಧ್ಯಕ್ಷ ಸ್ವಲ್ಪ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ರು. ಇನ್ನು ಮುಂದೆ ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಓಡಿಸೋ ಒಂದು ವ್ಯವಸ್ಥೆ ಎಲ್ಲ ನಾಯಕರು ನೀವು ಮನಸ್ಸು ಮಾಡಬೇಕು. ಅದರ ಪ್ರಯತ್ನ ನಾವೆಲ್ಲ ಎಲ್ಲ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ಮೀಟಿಂಗ್ ಅನ್ನ ಕರಿತೀವಿ, ಯಾವ್ಯಾವ ತರ ಮಾಡಬೇಕು ಅಂತ. ಮಹಿಳಾ ಅಧ್ಯಕ್ಷರು ಇವನ್ನೆಲ್ಲ ಒಂದು 4-5 ದಿವಸ ಎಲ್ಲರೂ ತಾಲೂಕಾದ್ಯಂತ ಮಾತಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಓಡಿಸ್ಲಿಕ್ಕೆ ಏರ್ಪಾಡು ಮಾಡ್ತೀವಿ ಅಂತ ಹೇಳಿ ಈ ಒಂದು ನೂತನ ಅಧ್ಯಕ್ಷ ಪದಗ್ರಹಣ ಮಾಡಿದರೆ ಎಲ್ಲಾ ರೀತಿಯ ಸಹಕಾರ ಬೆಂಬಲ ನಮ್ಮ ತಂದೆಯವ್ರದ್ದು ನಂದು ಇಡೀ ತಾಲೂಕು ಕಾಂಗ್ರೆಸ್ ಮುಖಂಡರನ್ನೆಲ್ಲ ಅವ್ರು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ, ಹದಿಹರೆಯದ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದಿರಿ ಎಂದು ಆರ್ಚರ್ಡ್ ಮಾದಕ ದ್ರವ್ಯ ವ್ಯಸನಿಗಳ ಪುನರ್ವಸತಿ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಸದಾಶಿವಯ್ಯ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ತುಮಕೂರು ಪಟ್ಟಣದ ಅಶೋಕನಗರದಲ್ಲಿರುವ ಮಹೇಶ್ ಪಿಯು ಕಾಲೇಜಿನಲ್ಲಿ ಜೆಸಿಐ ತುಮಕೂರು ಮೆಟ್ರೋ ನೇತೃತ್ವದಲ್ಲಿ ಹಾಗೂ ಮಹೇಶ್ ಪಿಯು ಕಾಲೇಜಿನ ಸಹಯೋಗದೊಂದಿಗೆ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸಲಾಯಿತು. ಶ್ರೀ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮವನ್ನು ಡಾಕ್ಟರ್ ಸದಾಶಿವಯ್ಯ ನಿಖಿಲ್ ಶರ್ಮಾ ಮತ್ತು ಪ್ರಾಂಶುಪಾಲರಾದ ಶ್ರೀಮತಿ ವಿದ್ಯಾ ಪಾಟೀಲ್ ಉದ್ಘಾಟಿಸಿ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಸದಾಶಿವಯ್ಯ ಮಾತನಾಡಿ, ಭಾರತ ದೇಶದಲ್ಲಿ ಮಾದಕ ದ್ರವ್ಯಕ್ಕೆ ದಾಸರಾಗಿ ಲಕ್ಷಾಂತರ ಮಂದಿ ಹದಿಹರೆಯದ ವಯಸ್ಸಿನವರು ಹಾಳಾಗುತ್ತಿದ್ದಾರೆ. ಇದರಿಂದ ಅವರ ಸಂಪೂರ್ಣ ಭವಿಷ್ಯ ಹಾಳಾಗಿದೆ. ವಿದ್ಯಾರ್ಥಿಗಳು ಸಹ ಧೂಮಪಾನ, ಮದ್ಯಪಾನ, ತಂಬಾಕು ಹಾಗೂ ಡ್ರಗ್ಸ್ ಸೇರಿದಂತೆ ಇನ್ನಿತರ ಮಾದಕ ದ್ರವ್ಯಗಳ ದುಶ್ಚಟಕ್ಕೆ ದಾಸರಾಗದೆ ವ್ಯಾಯಾಮ, ಯೋಗಾಸನ, ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಎಂದು ಜಾಗೃತಿ ಮೂಡಿಸಿದರು. ಗ್ರೀನ್ ಟೀ ಕಂಪನಿಯ ನಿಖಿಲ್ ಶರ್ಮಾ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ, ಮಹೇಶ್ ಪಿಯು ವಿದ್ಯಾಸಂಸ್ಥೆಯು ಜಿಲ್ಲೆಯಲ್ಲಿ ಉತ್ತಮ ಶಿಕ್ಷಣ ಸಂಸ್ಥೆಯಾಗಿದ್ದು ಇಂದು ಈ ಒಂದೊಳ್ಳೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿರುವುದು ಸಂತಸವಾಗಿದೆ. ಯುವ ಪೀಳಿಗೆಯು ಯಾವುದೇ ದುಶ್ಚಟಕ್ಕೆ ತುತ್ತಾಗಬೇಡಿ. ಶ್ರೀ ಸ್ವಾಮಿ ವಿವೇಕಾನಂದರ ಮತ್ತು ಕುವೆಂಪು, ಭಗತ್ ಸಿಂಗ್ ಸೇರಿದಂತೆ ಮುಂತಾದ ಮಹನೀಯರ ಜೀವನ ಚರಿತ್ರೆಗಳನ್ನು ಓದಿ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಮುಂದಿನ ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡಬೇಕೆಂದು ತಿಳಿಸಿದರು. ಪ್ರಾಂಶುಪಾಲರಾದ ವಿದ್ಯಾ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಮಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಅತಿ ದೊಡ್ಡ ಜವಾಬ್ದಾರಿಯಾಗಿದೆ. ಸಮಯ ಪ್ರಜ್ಞೆಯಿಂದ ತಾವು ಎದುರಿಸುವ ಪರೀಕ್ಷೆಗಳು ಮತ್ತು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಆರಂಭಿಸಲು ಮುಂದಿನ ಭವಿಷ್ಯದಲ್ಲಿ ಸಾಕಷ್ಟು ಸಹಕಾರಿಯಾಗಲಿದೆ ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಜೆಸಿ ಕಲಾ ಕೆಂಪರಾಜು, ಜೆಎಫ್ಎಂ ನಯನ ಜನಾರ್ದನ್, ಜೆಸಿ ಲತಾ ಶ್ರೀನಿವಾಸ್ ಮತ್ತು ಕಾಲೇಜಿನ ಉಪನ್ಯಾಸಕರಾದ ಶ್ರೀನಿವಾಸ್ ಕಲ್ಲೂರು, ಹರೀಶ್ ಕುಮಾರ್, ನಾಗಲಕ್ಷ್ಮಿ, ಪ್ರಿಯಾಂಕಾ, ಮಂಜುಳಾ, ರೋಹಿಣಿ, ಉಷಾ ರಾಣಿ ಸೇರಿದಂತೆ ಆಡಳಿತ ಮಂಡಳಿ, ವಿದ್ಯಾರ್ಥಿಗಳು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸಚಿನ್ ಮಾಯಸಂದ್ರ. ನಿಮ್ಮ ನಡುವೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳತಕ್ಕಂತಹ ಒಂದು ಕಾರ್ಯಕ್ರಮ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಇಲ್ಲಿ ಅರಿವೇ ಗುರು ಅಂದ್ರೆ ಯಾವಾಗ ಆ ವಿಚಾರಗಳ ಬಗ್ಗೆ ನಮಗೆ ಅರಿವು ಮೂಡುತ್ತದೆ, ತಿಳುವಳಿಕೆ ಮೂಡುತ್ತದೆ, ಆ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಂಡು ಅದರಿಂದ ಮುನ್ನಡೆಯಲು ಸಾಧ್ಯವಾಗುತ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಮಾದಕ ವ್ಯಸನದ ಬಗ್ಗೆ ಆರಂಭ ಮಾಡುವಕ್ಕೆ ಮುನ್ನ ನಾವು ಇವತ್ತಿನ ಪರಿಸ್ಥಿತಿಗಳನ್ನು ಅವಲೋಕಿಸೋಣ. ಯಾಕೆಂತ ಹೇಳಿದ್ರೆ ಇವತ್ತು ದೃಶ್ಯ ಮಾಧ್ಯಮಗಳಲ್ಲಿ ನಾವು ನಿತ್ಯ ನೋಡುತ್ತಿರುತ್ತೇವೆ, ಹೌದಾ? ಆ ಮಾಧ್ಯಮಗಳಲ್ಲಿ ನಾನಾ ಥರದ ಕೊಲೆ, ಸುಲಿಗೆ ಮತ್ತೆ ನಾನಾ ಥರದ ಹಿಂಸೆಯನ್ನು ಪ್ರಚೋದಿಸತಕ್ಕಂತಹ ವಿಚಾರಗಳನ್ನು ಮಾಧ್ಯಮಗಳಲ್ಲಿ ನಾವಾದರೂ ನೋಡ್ತಾ ಇರ್ತೇವೆ. ಹಾಗಾಗಿ ಇವತ್ತಿನ ಪ್ರಮುಖ ವಿಚಾರ
ಮಾದಕ ವ್ಯಸನ. ಹಾಗಾದರೆ ಇದರ ಬಗ್ಗೆ ನಾವು ಕೆಲವು ವಿಚಾರ ಹಂಚ್ಕೊಳ್ಬೋದಲ್ವಾ? ಹೇಳಿ, ತಮಗೆ ಇಚ್ಛೆ ಇದೆಯಾ? ನಾನು ತುಂಬಾ ಸಮಯ ತೆಗೆದುಕೊಳ್ಳಲ್ಲ, ಬಹುಶಃ ಒಂದು 45 ನಿಮಿಷ ತೆಗೆದುಕೊಳ್ಬೋದಾ? 45 ನಿಮಿಷ ತೆಗೆದುಕೊಳ್ಬೋದಾ? ಪಶು ಆಸ್ಪತ್ರೆ ಮಾಯಸಂದ್ರ ಸಹಯೋಗದೊಂದಿಗೆ ತಾಲೂಕಿನ ದೊಡ್ಡ ಶೆಟ್ಟಿಕೆರೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಜಾನುವಾರುಗಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಜಾನುವಾರು ಅಧಿಕಾರಿ ವೆಂಕಟೇಗೌಡ ಅವರು, ಪ್ರತಿಯೊಬ್ಬರೂ ಸಮಾಜಕ್ಕೆ ತಮ್ಮ ಕೈಲಾದ ಕೊಡುಗೆಯನ್ನು ನೀಡಬೇಕು, ಆಗ ಸಮಾಜವೇ ಕೊಡುಗೆದಾರರನ್ನು ಗೌರವಿಸುತ್ತದೆ. ನಿವೃತ್ತ ಅಧಿಕಾರಿಯಾದರೂ ಸಹ ಇಂದಿಗೂ ಜಾನುವಾರುಗಳ ಕಾಯಿಲೆ ಮುಂತಾದ ಸಮಸ್ಯೆಗಳಿಗೆ ಸಾರ್ವಜನಿಕರು ಕರೆ ಮಾಡುತ್ತಾರೆ. ನಾನು ಸಹ ಗ್ರಾಮೀಣ ಪ್ರದೇಶಗಳಿಗೆ ಭೇಟಿ ನೀಡಿ ತುರ್ತು ಸಂದರ್ಭದಲ್ಲಿ ಜಾನುವಾರುಗಳನ್ನು ಪರೀಕ್ಷಿಸುವ ಮೂಲಕ ಉತ್ತಮ ಚಿಕಿತ್ಸೆ ನೀಡುವ ಕಾರ್ಯವನ್ನು ಮುಂದುವರಿಸಿದ್ದೇನೆ. ರೈತರಿಗೆ ಉಪಯುಕ್ತ ಮಾಹಿತಿಗಳನ್ನು ತಿಳಿಸಿದ್ದೇನೆ. ನನ್ನ ಸೇವೆಗೆ ನನ್ನನ್ನು ಸಮಾಜ ಗುರುತಿಸಿರುವುದು ನನ್ನ ಸೌಭಾಗ್ಯ ಎಂದರು. ಈ ವೇಳೆ ಮಹಿಳಾ ಹಾಲು ಉತ್ಪಾದಕರ ಕಾರ್ಯಕಾರಿಣಿ ಸಂಯುಕ್ತಾಶ್ರಯದಲ್ಲಿ 60 ಮಿಶ್ರತಳಿ ಹಸುಗಳು, 20 ಮಿಶ್ರತಳಿ ಕರುಗಳು, ಹಳ್ಳಿಕರ್ ತಳಿಗಳು ಮತ್ತು ಸ್ಥಳೀಯ ದನ ಕರುಗಳಿಗೆ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು ಮತ್ತು ಸಂಬಂಧಿಸಿದ ಚಿಕಿತ್ಸೆಯನ್ನು ಸಹ ನೀಡಲಾಯಿತು. ಸುಮಾರು 360 ಮೇಕೆಗಳಿಗೆ ಪ್ರತಿಷ್ಠಿತ ಜಂತು ಔಷಧಿಯನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಜಾನುವಾರು ಅಧಿಕಾರಿ ವೆಂಕಟೇಗೌಡರವರಿಗೆ ತಮ್ಮ ಪಶು ಇಲಾಖೆ ಸೇವೆಯನ್ನು ಶ್ಲಾಘಿಸಿ ಸಂಘದ ವತಿಯಿಂದ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೋಹನಕುಮಾರಿ ಹೊನ್ನೇಗೌಡ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಪುಟ್ಟರಾಜು, ಮುಖ್ಯ ಪಶು ವೈದ್ಯಾಧಿಕಾರಿಗಳು ತುರುವೇಕೆರೆ, ಕಲ್ಪತರು ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಂಪೇಗೌಡ, ಗೌರವಾಧ್ಯಕ್ಷರಾದ ಶ್ರೀಕೃಷ್ಣ ಮೆಡಿಕಲ್ ಸ್ಟೋರ್ ಮಾಲೀಕರಾದ ಮಂಜಣ್ಣ ಮತ್ತು ಸಂಘದ ಪದಾಧಿಕಾರಿಗಳಾದ ಇಂದ್ರಮ್ಮ, ಶೀಲಾ, ಗ್ರಾಮಸ್ಥರು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸಚಿನ್ ಮಾಯಸಂದ್ರ. ಸರಗೂರು ಕ್ಷೇತ್ರದ ಜನರ ಅಭಿಪ್ರಾಯ ಸಂಗ್ರಹಿಸಿ ಮುಂಬರುವ ಎಚ್ಡಿ ಕೋಟೆ ವಿಧಾನಸಭೆ ಚುನಾವಣೆ ಅಭ್ಯರ್ಥಿ ಆಯ್ಕೆ ಮಾಡಲಾಗುವುದು. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಬೇಡ ಎಂದು ಮೈಸೂರು ಬಿಜೆಪಿ ಜಿಲ್ಲಾಧ್ಯಕ್ಷೆ ಮಂಗಳಾ ಸೋಮಶೇಖರ್ ಸ್ಪಷ್ಟಪಡಿಸಿದರು. ಗುರುವಾರ ತಾಲೂಕಿನ ಮನುಗನಹಳ್ಳಿ, ಉನಸಹಳ್ಳಿ, ಬೊಪ್ಪನಹಳ್ಳಿ ಗ್ರಾಮಗಳಲ್ಲಿನ ಕಾರ್ಯಕರ್ತರ ಮನೆ ಮೇಲೆ ಬಿಜೆಪಿ ಧ್ವಜ ಹಾರಿಸುವ ಮೂಲಕ ಬೂತ್ ವಿಜಯ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷ ದುರಾಡಳಿತದ ಬಗ್ಗೆ ತಿಳಿದಿರುವ ಮತದಾರರು ಬದಲಾವಣೆ ಬಯಸಿ ಬಿಜೆಪಿ ಅಧಿಕಾರಕ್ಕೆ ತರಲು ಮುಂದಾಗಿದ್ದಾರೆ. ಹೀಗಾಗಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದ್ದು, ಅಭಿಪ್ರಾಯ ಸಂಗ್ರಹಿಸಿ ಜನಸೇವೆ ಮಾಡುವ ಸೂಕ್ತ ಅಭ್ಯರ್ಥಿಯನ್ನು ವರಿಷ್ಠರು ಆಯ್ಕೆ ಮಾಡಲಿದ್ದಾರೆ ಎಂದು ಅವರು ತಿಳಿಸಿದರು. ವರದಿ ಚಂದ್ರಹಾದನೂರು. ಅಧ್ಯಕ್ಷರೇ ಹಾಗೂ ಎಲ್ಲ ಪ್ರಮುಖ ಕಾರ್ಯಕರ್ತ ಬಂಧುಗಳೇ, ನಮ್ಮದು ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ರವರ ಸೂಚನೆ ಮೇರೆಗೆ ಜನವರಿ 2ನೇ ತಾರೀಕಿಂದ ಜನವರಿ 12ನೇ ತಾರೀಕುವರೆಗೆ ಬೂತ್ ವಿಜಯ ಅಭಿಯಾನ ಅಂತ 10 ದಿನದ ಒಂದು ಅಭಿಯಾನವನ್ನು